ಎದೇಳು ಎಂತ ಮಲ್ಕೊಂಡದ್ದು ಬೈಸರಿಗೆ ಹೊತ್ತು ಫಸ್ಟೊತ್ತಿಗೆ ಮಲ್ಕೊಂಕಾಗ ಹೆಂಗ್ಸರು. ಎದೇಳು ಎದ್ದ ಮನೆ ಮುಂದೊಂಚೂರು ನೀರು ಹಾಕಿ ದೀಪ ಹಚ್ಚ ಮಗ, ಹೇಳು ತುಳಸಿ ದೀಪ ಇಡಿ ಹೇಳು. ನೀ ಎಲ್ಲ ಬೇಕು ಅಂತದ್ದು ಹೆಣ್ಣು ಓದ್ದು. ಈ ಮಕ್ಕಳು ಇಲ್ಲ, ಈ ಪದ್ಮನಾಭನ ಇದ್ದಾನ ಅಲ್ಲಿ ಯಾವುದೋ ಯುವಕ ಮಂಡಳ ಅನ್ಕ ಹೋದ ಅವನು. ಮನೆ ಪೂರ ಖಾಲಿ ಆದಂಗೆ ಇತ್ತತ್ಲ. ಹೌದಾ, ಮಾಣಿ ಎಲ್ಲ ಹೋಯ್ತಾ? ಸಂದಲ್ಲಿ ರಂಗ್ ಪೂಜೆ ಇದ್ದಿತ್ತು ತಂದಿರೆ, ಆಚೆ ಮನೆಯವ್ರ ಕರೆದ್ರೆ ಹೋದವನ ಅವರೊಟ್ಟಿ. ಭತ್ತ ರಾತ್ರಿ ಪುಷ್ಟೊತ್ತಿಗೆ ಬಪ್ರು ಇಟ್ಟೆ ಮಗ. ಫೈಟಿಗೆ ಮಲ್ಕೊಂಡದ್ದೆ. ಇದು ಹೆಂಗ್ಸು ಮಲ್ಕೊಂಕಾಗ ಮಗ ಸಾಯಂಕಾಲದತ್ತ ಸ್ವಲ್ಪ ಎದ್ದು ಕೂತ್ಕೊಕಂಬ. ಎಂತ ಒಂದು ಮನೆ ಮಾಡ್ತೀಯಲ್ಲ? ಅದೇ ಒಂಥರ ಬೇಜಾರಾಗ್ತಿತ್ತು. ಬೇಜಾರಾದ್ರೆ ನನ್ನೊಟ್ಟಿಗೆ ಧಾರಾವಾಹಿ ಕಂಡಕ್ ಬಾ. ಅದೊಂಚೂರು ಹೊಚ್ಚು ಬತ್ತಿಲ್ಲ ಮಗ, ಟಿ ವಿ ಒಂಚೂರು ಹಚ್ಚಿ ಕೊಡ್ಬಾ. ಅದು ಎಂತ ಕುಟ್ರು ಬತ್ತತ್ತು, ಒಂದೊಂದ್ಸಲ ಅದು ಬತ್ತಿಲ್ಲಪ್ಪ. ಎಷ್ಟೊತ್ತಿಂದ ಕುಟ್ತಾನೆ ಇದ್ದೆ ಅದು ರಿಮೋಟ್, ಶಬ್ದವೂ ಬತ್ತಿಲ್ಲ, ಎಂಥದ್ದು ಬತ್ತಿಲ್ಲ ಕಾಣ. ಬತ್ತೆ ನೀವು ಹೋಯ್ನಿ, ಈಗ ಬಂದೆ. ಬೇಜಾರಾಗ್ತಿತ್ತಪ್ಪ. ಮನೆ ಎಲ್ಲ ಖಾಲಿ ಆದಂಗಿತ್ತು. ಮುಂಜೆ ಬೇರೆ ಎಲ್ಲಿಗೆ ಹೋರ್ ನಾವಂದಂತೂ ಸುದ್ದಿ ಇಲ್ಲ. ರಾತ್ರಿ ಹಬ್ಬಕ್ಕೆ ಬಂತು, ಗಂಡು ಬೆಳಿಗ್ಗೆ ಹೊದ್ದು ಏಗಳು ಹಿಂಗೆ ಮಾಡೋದಿಲ್ಲ. ಮೊಬೈಲ್ ಬೇರೆ ತಾಗೋದಿಲ್ಲ. ಎಂತಾಯ್ತೋ ಏನು ಕತ್ತೀಯೋ, ನಮ್ಮ ಮನೆಯವ್ರಿಗಿಂತ ತಲೆ ಬಿಸಿಯೇ ಇಲ್ಲ ಯಾವುದ್ರದ್ದು. ನಾನೇ ಎಲ್ಲದಕ್ಕೂ ಒತ್ತಾಡ್ಕ ಅಡಿ ಒಂಚೂರು ಮುಟ್ಟಿ ರಾತಿದ್ದಿತ್ತೇನೋ ಮಗ. ಏನಿದ್ರು ನಾನೇ ಒಂಚೂರು ಮುಟ್ಟಿ ಬತ್ತಿದ್ದೆ. ಎಂತ ಟಿ ವಿ ಬತ್ತಿಲ್ಲ ಇದಂದ್ರಾಗಲಿ ನನ್ನ ಚಿತ್ತಿ ನಂಗಾರೆ. ಈ ಹಳೆಯರಿಗೆ ಒಂಥರ ಗಮ್ಮತ್ತು. ಹೌದೇ ಲೇಖ ಬೇರೆ ಎಷ್ಟೊತ್ತಿ ಕಂಡ್ರು ಅದನ್ನು ಟಿ ವಿ ಕಮ್ದು ಇಲ್ಲ ಅವ್ರ ಮನೆ ವಿಷಯ ಮಾತಾಡು. ಹಿಂಗ್ಸಿ ಬೇರೆ ಏನು ಕೆಲಸ ಇಲ್ಲ. ಆಮೇಲೆ ಹೆಣ್ಣು ಬರಲೇ ಇಲ್ಲ ಅಲ್ಲ, ತವ್ರ ಮನೆಗೆ ಹೊದ್ದು ಎಷ್ಟು ದಿನ ಆಯ್ತು. ಒಂದು ಫೋನ್ ಮಾಡಿ ಕಾಮ್ದ. ನನ್ನ ಟಿ ವಿ ಒಂದು ಸರಿ ಮಾಡಿ ಕೊಡೆ. 2ನೇ ಅಡ್ವರ್ಟೈಸ್ ಬಪ್ಪು ಹೊತ್ತಾಯ್ತು. ಬಂದೆ ಅತ್ಯ. ಮಕ್ಕಳ ಸಣ್ಣಕ್ಕೆ ಪುಷ್ಟೊತ್ತಿಗೆ ಸೈ ದಟ್ಕರ ಮೇಲೆ ಒಂಚೂರು ಬೇಜಾರತ್ತು. ನಮ್ಮೊಟ್ಟಿಗೆ ಆಯ್ಕಣಿ ಅಂದರೂ ಆಯ್ಕಂತಿಲ್ಲ. ಓದೇ ಲೋಕ ಓಕೆ ಮನೇಲಿ ಆಯ್ಕೊಂಡ್ರು ಏನು. ನಮ್ಮ ಪದ್ಮನಾಭನಿಂತೂ ಎಷ್ಟೊತ್ತಿಗೂ ಮೊಬೈಲಲ್ಲೇ ಇಪ್ಪದು. ಎಂತ ಮಾಡ್ತಾನ ಏನು. ಸುಮ್ಮನೆ ಹೆಣ್ಣಿಗಾರ ಒಂದು ಬಪ್ ಕೇಳುವ ಅನಿಸ್ತಿದ್ದೆ. ಸಾಕಿದೆ ನಾಳೆ ದೋಸೆಗೆ ಹಾಕಿದ್ಯಾ? ಎಲ್ಲ ಕೊಡ್ಬೇಕು ಹಾಕಿದ್ಯಾ? ಮಕ್ಕಳಿಗೆಲ್ಲ ಬುತ್ತಿಗೆಲ್ಲ ಬೇಕಲ್ಲ, ಎಲ್ಲ ಸರಿ ಮಾಡಿ ಇಟ್ಕೊಂಬ. ಆಮೇಲೆ ನೆನ್ನೆ ಏಗಳು ಬತ್ತ ಏನೋ ಮಕ್ಕಳದೊಂಚೂರು ಕಣ್ಕಲ್ಲ ಮರೀತಿ. ಎದೇಳು ಸಾಕು. ಕಡುಗೆ ಹಾಕೋದೆಲ್ಲ ಹಾಗೆ ಇತ್ತಲ್ಲ. ಶ್ಯಾಮಲ್ನಿಗೊಂದು ಫೋನ್ ಮಾಡೋದಾಕ ಅಂತಿದ್ದೆ. ಶ್ಯಾಮಲ ನೆನಪಾಯ್ತು ನಿಂಗೆ ಮಗಳಾಚಿಗೆ ಹೊರ ಮೇಲೆ? ಅಲ್ಲದೆ ಮುಂಜೆ ಎಂತಕ್ಕೂ ಬೆಳಗಿಂದ ನಾನು ಫೋನ್ ತಾಗೋದಿಲ್ಲ ಕಣಿ. ಇಷ್ಟೊತ್ತಾಯ್ತು ಬರಲ್ಲ, ಮಧ್ಯಾಹ್ನ ಉಂಬಕ್ಕೂ ಬರಲಿಲ್ಲ. ಆ ತೋಟದ ಬದಿಲೂ ಎಲ್ಲಿಲ್ಲ ಅಂಬ್ರೆ. ಒಂಥರ ಟೆನ್ಷನ್ ಅದಂಗೆ ಇತ್ತು ಕಣಿ. ಟೆನ್ಷನ್ ಎಂತ ಮಾಡ್ಕೊಂಡಿತ್ತು? ಗಂಡ್ಸಲ್ದ ಬತ್ತ ಒಂಚೂರು ಲೇಟ್ ಆಯ್ಪು ಅಲ್ಲಿ ಅಂತಾರೆ ಯಾರು ಫ್ರೆಂಡ್ಸ್ ಹಳಿಯರ ಫ್ರೆಂಡ್ಸ್ ಎಲ್ಲ ಸಿಕ್ಕಿಪ್ಕು ಸಾಕು ನಿಧಾನ ಬತ್ತ. ನಾನೊಂಚೂರು ಆಚೆ ಮನೆಗೆ ಹೋಗಿ ಬತ್ತೇಕ. ಮಿಣ್ಕೊತ್ತಿ ಮನೆಗೆ ಹೋತ್ರ್ಯಾ? ಇಲ್ಲ ಆಚೆಗೆ ಒಂಚೂರು ಹೋಗಿ ಬತ್ತಿ. ಇಲ್ಲೇ ದಾರಿ ಇಲ್ಲ, ಈ ದಾರಿ ಕೊನೆಯವರೆಗೆ ಹೋಗಿ ಬತ್ತೆ ಅಷ್ಟೇ. ಬನ್ನಿ, ನಂಗೆ ಒಬ್ಳಿಗೆ ಬೇಜಾರತ್ತ ಮನೇಲಿ ಕೂತ್ಕೊಂಬಕ್ಕೆ. ಯೋಚನೆ ಮಾಡ್ರೆ ಎಂತಾರು ಓದ್ ಬತ್ತತ್ತ ಅಥವಾ ಎಂತಾರ ಸಮತ್ತ. ಅದ್ರ ಬದಲು ಯಾವ್ದಾರ ಒಂದು 3-4 ದಾರ ಇಕ್ಕಂಡ್ರೆ ಮೈಂಡೆಲ್ಲ ಪ್ರೆಸ್ ಹತ್ತು. ಒಂದು ಐಡಿಯಾ ಸಿಕ್ಕುತ್ತೆ ಎಂತ ಮಾಡೋದು ಅನ್ಕಂಡೆ. ಅದು ಬಿಟ್ಕೊಂಡು ಜಾನ್ಸ್ತ ಕೂತ್ಕೊಂಬ. ಪೊದ್ದು ಸ್ವಭಾವವೇ ಹಿಂಗೆ, ಈಗಳಿಗೂ ಹಿಂಗೆ. ನಾ ಹೊತ್ತನಪ್ಪ ಯಾರ್ದಾರ ಮನೇಲಿ ದಾರಿ ಯಾವ್ದಾರು ಒಂದು ಮನೇಲಾರು ಟಿ ವಿ ಹಚ್ಚಿರುತ್ತೆ, ಕಂಡ್ಕ ಬತ್ತೈತ್ಲ. ಬೇಡ, ಯಾರಿಗೂ ಫೋನ್ ಮಾಡೋದಿಲ್ಲ. ಯಾರೆಷ್ಟು ದಿನ ಇರ್ತಾರೆ. ಮಕ್ಕಳಾರು ಅಷ್ಟೇ, ಯಾರು ಅಷ್ಟೇ. ಹುಟ್ಟಷ್ಟೊತ್ತಿಗೆ ಒಬ್ಬರೇ ಒಪ್ಪೋದು, ಸಾಯಷ್ಟೊತ್ತಿಗೆ ಒಬ್ಬರೇ ಒಪ್ಪೋದು. ಬೇಡ, ಏನು ಸ್ವಲ್ಪ ಹೊತ್ತು ಬೇಜಾರತ್ತಲ್ದ, ಎಂತಾರು ಮಾಡ್ತೆ. ಗಾಡಿ ಸರಿ ಆಯ್ತು ದಿನದ ಕೆಲಸ ಅಂಬಷ್ಟೊತ್ತಿಗೆ. ಹೇಳು ಹೋಗೋರ ಮತ್ತೆ ಕಣಿ. ಇಷ್ಟೆಲ್ಲ ಇರ್ತಿರು ಒಟ್ಟಿಗೆ. ಒಂಚೂರು ಟಿ ವಿ ಹಾಕೊಡ್ಲ ಅಂದ್ರು ಕೂಡಲೇ ಸೀದಾ ಹೊರಟ್ರು. ನಾನು ಇಷ್ಟು ಬೇಜಾರತ್ತಂದ್ರೆ ಆಯ್ಕೊಂಡ್ರೆ ಹಾಗೆ ಮರೆ. ಎಲ್ಲರೂ ಹಾಗೆ ಅವ್ರವ್ರ ಖುಷಿ ಹುಡುಕ್ತಾರಷ್ಟೇ. ನಾವು ಮಕ್ಕಳದ್ದು ತನಕ ಮಾಡೋದು, ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕಷ್ಟೆ. ಬದುಕ ಓಕೆ ಪದ್ಧತಿ. ಯಾರು ಸುಮ್ಮನೆ ಹೆಣ್ಣು? ಬಾ ಮಗ, ಎಂತ ಇಷ್ಟೊತ್ತಿ ಬಂದದ್ದು? ಅದಾ ಎಂತ ಇಲ್ಲ ಅತ್ತೆ, ಸುಮ್ಮನೆ ಬಪ್ಪ ಮಂಗ ಆಯ್ತಾ, ಹಾಗೆ ಬಂದೆ ಅಷ್ಟೇ. ಅಮ್ಮನ ಹತ್ರ ಹೇಳಿದೆ ಹೋಯ್ ಬತ್ತೆ ಅನ್ಕಂಡ. ಅದಕ್ಕೆ ಮೊಳಿ ತಾಳು ಮಾಡಿದಳು ನಮ್ರು, ಕೊಟ್ಟು ಬಾ ಅಂದಾಳ, ಹಾಗೆ ಬಂದೆ ಅಷ್ಟೇ. ಒಳ್ಳೇದಾಯ್ತು. ಬಾ ಮಗ ಕೂಕು ಬಾ. ರಾಮಲಕ್ಕ ಅದು ಅಮ್ಮನ ಮನೆಗೆ ಹೋಯ್ತ. ನಾಳೆ ನಾಡ್ದಂಗೆ ಬತ್ತಕಂತ. ಮನೇಲಿ ಯಾರು ಇಲ್ದಿರು ಬೇಜಾರತ್ತಲ್ಲ. ಮನೆ ಎಷ್ಟೊತ್ತಿಗೂ ಜನ ಇದ್ದಿದ್ದೆ ಖಾಲಿ ಅನ್ಸುತ್ತೆ. ಪದ್ಮನಾಭ ಅಣ್ಣಯ್ಯ ಯಾರು ಇಲ್ಲಯಾ? ಪದ್ಮನಾಭ ಇಲ್ಲೇ ಪ್ಯಾಟಿ ಬದಿಗೆ ಹೋಯ್ನ. ಮುಂಜೆ ಅಂತ ಬೆಳಗಿಂದ ಫೋನ್ ಎತ್ತೋದಿಲ್ಲ ಮಗ, ಎಂತ ಅನ್ಕ ಗೊತ್ತಿಲ್ಲ. ಅವನದೇ ಒಂದು ತಲೆ ಬಿಸಿಯಾಗಿ ಕೂತ್ಕೊಂಡಿದ್ದೆ ಕಣ್ಣು. ಮತ್ತು ಹೆಣ್ಣು ಹೋಯ್ತಲ್ಲ ಇವತ್ತು, ಥರ ಬೇಸರ ಕಣ್ಣು ಮನಸ್ಸಿಗೆ. ಅತ್ಯ, ನೀವು ಅದು ರಂಗೋಲಿ ಹೇಳಿಕೊಡ್ತೆ ಅಂತ ಹೇಳಿರಲ್ಲ ಅವತ್ತು. ಈಗ ಪುಸ್ತಕದಲ್ಲಿದ್ರಿ ಎಲ್ಲ ಹೇಳಿಕೊಡಿ ನನಗೆ ಚುಕ್ಕಿ ರಂಗೋಲಿ.
ಹಾಂ ಅಡ್ಡಿಲ್ಲ ಅಡ್ಡಿಲ್ಲ, ನಾ ಹೇಳಿಕೊಡ್ತೆ. 3 ಚುಕ್ಕಿದು ಹೇಳಿಕೊಡುದ ಅಲ್ಲ ಫಸ್ಟಿಗೆ, 3 2 1 ಅದು ಹೇಳಿಕೊಡುದ, ಅದು ಈಸಿ ಆಯ್ತು ನಿಂಗೆ. ರಂಗೋಲಿ ಹೊಡಿ ತಕ ಬತ್ತೆ, ನೀವಿಲ್ಲ ಕೂಕಣಿ. ಹೆಣ್ಣು ಬಂದದ್ದೊಂದು ಒಳ್ಳೇದಾಯ್ತು, ಬೇಜಾರಾಗ್ತಿತ್ತು, ಖುಷಿ ಆಯ್ತು. ಈಗ ಒಂದು ಕೆಲಸ ಸಿಗ್ತಾ ಇಲ್ಲ ನನಗೆ. ಕಣಿಯತ್ತೆ ಬಿಡಿಸೀನಿ. ಫಸ್ಟಿಗೆ 6 ಚುಕ್ಕಿ ಹಾಕೋ, 6 ಚುಕ್ಕಿ ಹಾಕೊಂಡ್ರೆ 10, 1 2 ಬರ್ತದೆ ಅದರೊಳಗೆ. 3 ಚುಕ್ಕಿ ಹಾಕೊಂಡ್ರೆ 1. ಅಟ್ಟಿ ಬದಿ ಮದುವೆ ಹೊರೆ ಕಲ್ತ್ಕೊಂಡು ಕಲ್ಲೆಲ್ಲ ರಂಗೋಲಿ ಹಾಕ್ತಾರಲ್ಲ ದಿನ. ನಾವಿಲ್ಲಿ ಬಿಡ ಏಗಳಿಕೋ ಒಂದು ಸತಿ ಹಾಕುದ. ಈಗೆಲ್ಲ ನೀವೆಲ್ಲ ಮದುವೆ ಎಲ್ಲ ಹಾಪರ ಎಲ್ಲ ಮರಿತಿ ಹೊರಗೆ ಕಲ್ತ್ಕಣ್ಕ. ಹಂಗೆ ಇಲ್ಲೇ ಊರು ಬದಿಲ್ಲ ಯಾರನ್ನಾರ ಮದುವೆ ಅಪ್ಪ ಅಮ್ಮಂಗಿತ್ತತ್ತೆ. ಹೌದಾ, ನಮಗೂ ಅಷ್ಟೇಪ್ಪ. ನಮ್ಮ ಸುಮ್ಮನೆ ಇಲ್ಲೇ ಎಲ್ಲರೂ ಮದುವೆ ಇಲ್ಲಿ ಅಮ್ಮಂಗಿತ್ತು. ಫಸ್ಟ್ ನೀವು ರಂಗೋಲಿ ಹಾಕಿನಿ. ಹಾಂ ಬಿಡ್ತ್ಕೊಂಡ್ರೆ ರಂಗೋಲಿ ಎಷ್ಟು ಲಾಯ್ಕ್ ಆಯ್ತಲ್ಲ. ಓಹೋ ಸುಮ್ಮನೆ ಎಷ್ಟೊತ್ತಿ ಬಂದದ್ದು, ಒಳ್ಳೇದಾಯ್ತು ಮಗ. ನೀನು ಪೊದ್ದತ್ತೆ ಬೇಜಾರು ಅಂತಿದ್ದಳು ಕಣಷ್ಟೊತ್ತಿಂದ. ಹೌದಾ, ಇಲ್ಲಪ್ಪ ಅಷ್ಟಪ್ಪ ಏನು ಬೇಜಾರಲ್ಲಿ ಇರಲಿಲ್ಲ. ಇಲ್ಲಿ ಕಣಿ ನನ್ನೊಟ್ಟಿ ರಂಗೋಲಿ ಹಾಕ್ರೆ ಎಲ್ಲ ಮಾಡ್ರೆ. ಹೌದಾ, ಆಯ್ಲಿ ಮಗ ಬಂದದ್ದು ಒಳ್ಳೇದಾಯ್ತಾ. ಒಂಚೂರ ಟಿವಿ ಒಂದು ಸರಿ ಮಾಡಿ ಕೊಡು ಮಗ. ಆಯ್ಲಿ, ನಂಗೀಗ ಬಿಗ್ ಬಾಸ್ ಒಪ್ಪು ಗೊತ್ತಾಯ್ತು ಕಣ್. ಮುಂದಿನ ಜಶ್ವಂತ ಎಂತ ಮಾಡ್ತಾರಣ ಇವತ್ತು. ನಂಗೆ ಅದೇ ದೊಡ್ಡ ತಲೆ ಬಿಸಿ ಆಯ್ತು ಬೆಳಗಿಂದ. ಬೇಗ ಒಂಚೂರು ಹಾಕಿ ಕೊಡು ಮಗ ಬಾ. ಚುಚ್ಚ ಆನ್ ಮಾಡಿರ್ತೆ ಬಾ ಅಕ್ಕ. ನೀವು ಅಷ್ಟಪ್ಪ ಬೇಜಾರಲ್ಲಿದ್ದೀರಿ ಆತೆ, ಗೊತ್ತೇ ಆತಿಲ್ಲಲ್ಲ. ನಮಗೆಲ್ಲ ಬೇಜಾರೇ, ಒಂದು ಕೆಲಸ ಮಾಡೋಕ್ಕೂ ಆತಿಲ್ಲ ಕಣಿ. ಎಂತ ಕೈ ಕಾಲೇ ಹೊನ್ಗೋಕ್ಕಾತಿಲ್ಲ. ಸುಮ್ಮನೆ ಅಮ್ಮಂಗೆ ಹತ್ತು ಮರ್ಕು ಅಮ್ಮಂಗೆ ಹತ್ತು ಕಣಿ. ನೀವು ಕಂಡ್ರೆ ನಗಾಡ್ಕೊಂಡ್ರೆ ರಂಗೋಲಿ ಹಾಕಿ ಇಷ್ಟೆಲ್ಲ ಮಾಡ್ರಿ. ನೀವು ಆಗಲೇ ಹೇಳಿದ್ದಿದ್ರೆ ನಾ ಹೇಳ್ತಿದ್ನಲ್ಲ, ನಿಮ್ಮ ಬೇಜಾರಿದ್ದಿದ್ರೆ ಬೇಡ ರಂಗೋಲಿ ಹಾಕೋದು ಹೇಳಿ ಕೊಡೋದು ಅನ್ಕಂಡೆ. ಇಲ್ಲ ಮಗ, ಬೇಜಾರೇನೇ ಇರಲಿ, ಅಡ್ಡಿಲ್ಲ. ರಂಗೋಲಿ ಎಲ್ಲ ಹಾಕೋಕೆ ಅಡ್ಡಿಲ್ಲ. ಈಗ ಖುಷಿ ಆಯ್ತ್ರಿ ಅತ್ತೆ. ಮಗ ಈಗ ನೀವು ಬಂದಿಯಲ್ಲ, ಸ್ವಲ್ಪ ಖುಷಿ ಆಯ್ತು. ಹೆಂಗತ್ತೆ ನೀವು ಇಷ್ಟು ಬೇಜಾರು ಖುಷಿ ಇರ್ತೀರಿ? ಹೋಗಿ ಮಗ, ಅಜ್ಜಿಗೆ ಟಿವಿ ಹಾಕಿ ಕೊಟ್ಟು ಹೋಗಿ. ನನಗೆ ಒಂಚೂರು ಅನ್ನ ತಣಿಸ್ದೆ ಉಣ್ಲಕ್ಕ. ಆಯ್ತತ್ತೆ. ದೃಢವಾಗು ನೋವಿಂದ ನನ್ನ ಬಾಳೆ, ಮಡಿಕೆ ದೃಢವಾದಂತೆ ಸುಟ್ಟ ಮೇಲೆ. ಹಾಯ್, ಎಲ್ಲ ಹೆಂಗಿದ್ರಿ? ಎಲ್ಲ ಹುಷಾರಿದ್ರಿ ಅಲ್ಲ? ಜೀವನ ಅಂದರೆ ಹೆಂಗಲ್ದೆ, ನಮ್ಗೆ ಬೇಜಾರಾಗಲಿ ಬೇಜಾರಾಯ್ದೇ ಇರಲಿ, ಅದು ಮುಂದೆ ಹೋಗ್ತಾನೇ ಇರುತ್ತೆ. ನಾವು ನಿಲ್ತಂದ್ರೂ ಅದು ನಿಲ್ಲು ಬಿಡೋದಿಲ್ಲ ಕಣಿ. ಮುಂದಿನ ಕೆಲಸ ಏನೋ ಮಾಡ್ತಿರ್ಕ, ಬೇಜಾರ ತನಕ ಕೂತ್ಕೊಂಬತ್ತ. ಹಾಗೆ ಬೇಜಾರು ಮಾಡ್ಕೊಂಬದು ಅಲ್ಲೇ ಅದು ಇದು ಸಮಾಧಾನ ಮಾಡ್ಕೊಂಬದು ಮುಂದೆ ಹೋಗ್ತಿರ್ಕ. ಹೌದಲ್ದೆ ಹೇಳಿ? ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಕ್ಕ, ಕಮೆಂಟ್ ಮಾಡೀನಿ. ಮತ್ತು ಹೊಸದಾಗಿ ಅಂತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಕಾಣಿನಿ ಅಕ್ಕ. ನಮಸ್ಕಾರ.